ನಮಸ್ಕಾರ. ಇದು ಬಿಸ್ನೆಸ್ ಟಾಕ್. ಇದು ವ್ಯವಹಾರದ ವಹಿವಾಟಿನ ಮಾತು. ಈ ದಿವಸ ನಮ್ಮ ಮುಖ್ಯ ಅತಿಥಿ ಉಮನಾಥ್ ಅವರನ್ನು ನಾನು ಈ ಒಂದು ಮಾತುಕತೆಗೆ ತುಂಬ ಪ್ರೀತಿಯಿಂದ ನಾನು ಸ್ವಾಗತ ಮಾಡ್ತಿದ್ದೇನೆ ಸರ್. ಪ್ರೀತಿಯ ನಮಸ್ಕಾರ. ನಮಸ್ತೆ. ನಮಸ್ತೆ ನಮಸ್ತೆ. ವಿನಾಯಕ್ ಅವರು ಉಮನಾಥ್ ಅವರು ವಿನಾಯಕ ಮಾರ್ಕೆಟಿಂಗ್ ಸಂಸ್ಥೆಯ ಅವರು ಪ್ರವರ್ತಕರು, ಅದರ ಮಾಲೀಕರು. ಅವರ ವಿನ್ಸಮ್ ಅನ್ನುವಂಥ ಅವರದೇ ಪ್ರಾಡಕ್ಟ್, ಅದು ಏನು ಸೋಲಾರ್ ಪ್ರಾಡಕ್ಟ್ ಈಗಾಗಲೇ ಏನು ಜಗತ್ತಿನೆಲ್ಲೆಡೆ, ನಮ್ಮ ಊರಿನಲ್ಲಿ ಕೂಡ ಸೋಲಾರ್ ಸಂಬಂಧಪಟ್ಟಂಥ ಎಲ್ಲ ಸೌಲಭ್ಯಗಳು ನಮ್ಮ ನಡುವೆ ಇದ್ದಾವೆ. ಆದರೆ ಈ ವಿಚಾರವಾಗಿ ಅನೇಕ ಮಾಹಿತಿಗಳು ಇವತ್ತಿನ ಸಂದರ್ಭದಲ್ಲಿ ನಮ್ಮ ಜನರಿಗೆ ಬೇಕಾಗಿದೆ. ಯಾವ್ಯಾವ ಕಾರಣಕ್ಕಾಗಿ ಯಾವ್ಯಾವ ಸೌಲಭ್ಯಗಳನ್ನು ಅದನ್ನು ನಾವು ಉಪಯೋಗಿಸಿಕೊಳ್ಬಹುದು ಅಂತ. ವಿನಾಯಕ ಮಾರ್ಕೆಟಿಂಗ್ ಸಂಸ್ಥೆಯವರು ಅವರದೇ ಆದಂಥ ವಿನ್ಸಮ್ ಅನ್ನುವಂಥ ಬ್ರ್ಯಾಂಡ್ನಲ್ಲಿ ಸೋಲಾರ್ ಉತ್ಪನ್ನಗಳನ್ನು, ಅದು ಸೋಲಾರ್ ರೂಫ್ ಇರ್ಬೋದು, ಅಥವಾ ನಿಮಗೆ ಏನು ನೀರು ಕಾಯಿಸುವಂಥ ಸೋಲಾರ್ ಇರ್ಬೋದು, ಅಥವಾ ಬೇರೆ ಬೇರೆ ಇವತ್ತಿನ ಏನು ಕಾಲಮಾನಕ್ಕೆ ಬೇಕಾದ ಎಲ್ಲ ಸೋಲಾರ್ ಪ್ರಾಡಕ್ಟ್ಗಳನ್ನು ಅವರ ಸಂಸ್ಥೆಯ ಮೂಲಕ ಅವರೇ ಸ್ವಂತವಾಗಿ ಪ್ರಾಡಕ್ಟ್ ಮಾಡಿ ಅದನ್ನು ಅವರು ಮಾರುಕಟ್ಟೆಗೆ ತರ್ತಾ ಇದ್ದಾರೆ. ಸುಮಾರು 25 ವರ್ಷಗಳ ಅನುಭವ ಸರ್. ನಿಮಗೆ ಒಬ್ಬ ಯಶಸ್ವಿ ಉದ್ಯಮಿ. ಅವರಿಗೆ ನಾನು ಮೊದಲಾಗಿ ಸಮಸ್ತ ವೀಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಸಲ್ಲಿಸಿ, ಅವರ ಡೆಡಿಕೇಶನ್, ಅವರ ಪರಿಶ್ರಮ ಮತ್ತು ಅವರ ಸಾಧನೆಗೆ ನಾನು ಈ ಕರಾವಳಿಯ ಈ ತುಳುನಾಡಿನ ಜನರ ಪರವಾಗಿ ನಿಮಗೆ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ ಸರ್. ನೀವು ನಿಮ್ಮ ಸಾಹಸ ಕಥನವನ್ನು ಹೇಳಬೇಕು. ಜೊತೆಗೆ ನನ್ನ ಹತ್ರ ಇದೆ ವಿನ್ಸಮ್ ಪ್ರಾಡಕ್ಟ್. ಏನಿದು ಸೋಲಾರ್ಗೆ ನಿಮ್ಮ ಸಂಸ್ಥೆಯ ಕೊಡುಗೆ, ಮತ್ತು ನಿಮ್ಮ ಏನು ಸೇವೆ, ಎಲ್ಲ ವಿಚಾರಗಳನ್ನು ನಾನು ಈ ಸಂದರ್ಭದಲ್ಲಿ ಹಂಚಿಕೊಳ್ಬೇಕು. ಅನೇಕ ವಿಚಾರಗಳನ್ನು ನಾವು ಮಾತಾಡಲಿಕ್ಕುಂಟು. ನಾನು ಮೊದಲಾಗಿ ಸರ್ ನಿಮ್ಮ ಹತ್ರ ಮಾತನಾಡುವ ಸಂದರ್ಭದಲ್ಲಿ, ಇವತ್ತಿನ ಸಂದರ್ಭದಲ್ಲಿ ಸೋಲಾರ್ ನಿಮ್ಮ ಸಂಸ್ಥೆ ಈ ವಿನ್ಸಮ್ ಏನೆಲ್ಲ ಪ್ರಾಡಕ್ಟ್ಗಳಿದ್ದಾವೆ ಆ ವಿಚಾರವನ್ನು ನಾವು ಮೊದಲಾಗಿ ಮಾತಾಡುವ. ಆಮೇಲೆ ನಾನು ನಿಮ್ಮ ಯಶಸ್ವಿ ಉದ್ಯಮದ ವಿಚಾರವನ್ನು ಕೇಳಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು. ಈಗ ವಿನ್ಸಮ್ ಯಾವೆಲ್ಲ ಪ್ರಾಡಕ್ಟ್ಗಳನ್ನು ಕೊಡ್ತಾ ಉಂಟು, ಸೇವೆ ಸೌಲಭ್ಯ, ಎಲ್ಲೆಲ್ಲಿ ನೀವು ಅದನ್ನು ಉತ್ಪಾದನೆ ಮಾಡ್ತೀರಿ, ಯಾವ ರೀತಿಯ ನೆಟ್ವರ್ಕಿಂಗ್? ಥ್ಯಾಂಕ್ ಯು ಸರ್. ನಮ್ಮದು ವಿನಾಯಕ ಮಾರ್ಕೆಟಿಂಗ್ ಇದು ಸಾಧಾರಣ 1995ರಲ್ಲಿ ನಮ್ಮದು ಸಂಸ್ಥೆ ಸ್ಥಾಪನೆ ಆಗಿದೆ. ನಮ್ಮಲ್ಲಿ ಮುಖ್ಯವಾಗಿ ಗ್ರಾಹಕರಿಗೆ ಈ ಬಿಸಿ ನೀರು ಮಾಡುವ ಉಪಕರಣಗಳು, ಅಂದರೆ ಸ್ನಾನ ಮಾಡಲಿಕ್ಕೆ ಎಲ್ಲರಿಗೆ ಒಂದು ಉಪಕರಣ ಬೇಕು. ಅದರಲ್ಲಿ ನಮ್ಮಲ್ಲಿ ಇರುವಂಥ ವಸ್ತುಗಳಂದರೆ, ಒಂದು ಮುಖ್ಯವಾಗಿ ಸೋಲಾರ್ ವಾಟರ್ ಹೀಟರ್, ಸೂರ್ಯನ ಶಕ್ತಿಯಿಂದ ಒಂದು ಉಚಿತವಾಗಿ ಬಿಸಿ ನೀರು ಮಾಡುವಂಥದ್ದು. ಎರಡನೇದಾಗಿ ಸೌರಶಕ್ತಿ. ಇನ್ನೊಂದು ಗ್ಯಾಸ್ ವಾಟರ್ ಹೀಟರ್ ಅಂತ, ಗ್ಯಾಸಲ್ಲಿ ನೀರು ಬಿಸಿ ಮಾಡುವಂಥದ್ದು. ಮೂರನೇದಾಗಿ ಎಲೆಕ್ಟ್ರಿಕ್ ವಾಟರ್ ಹೀಟರ್ ಅಂತ ಹೇಳಿ, ಸೊ ಅದರಲ್ಲಿ ಮಾಡ್ಬೋದು. ಈ 3 ಪ್ರಾಡಕ್ಟ್ ಅಲ್ಲದೆ ಹೀಟ್ ಪಂಪ್ ಅಂತೇಳಿ ಈಗ ಒಂದು 4 ವರ್ಷದ ಮುಂಚೆ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೀವಿ. ಹೀಟ್ ಪಂಪ್ ಅಂತ ನೋಡಿ, ಈಗ ಮನೆಯಲ್ಲಿ 2 ಜನ 3 ಜನ 4 ಜನ ಅಥವಾ 10 ಜನ ಸ್ನಾನ ಮಾಡ್ಬೋದು. ಅವರಿಗೆ ಬೇಕಾದಂಥ ಉಪಕರಣಗಳು ನಮ್ಮಲ್ಲಿ ಇದೆ. ಈಗ ನೀವು ಅದಕ್ಕಿಂತ ದೊಡ್ಡದು ಅಂತ, ಈಗ ಹೋಟೆಲ್ ಇರ್ಬೋದು ಅಥವಾ ಲಾಡ್ಜ್, ಹಾಸ್ಪಿಟಲ್, ಹಾಸ್ಟೆಲ್ಸ್ ಅಲ್ಲಿ ಒಂದು 500 ಜನ ಒಮ್ಮೆಗೆ ಸ್ನಾನ ಮಾಡಲಿಕ್ಕೆ ಬೇಕು. ಅವರಿಗೆ ಏನು ಕೊಡ್ಬೋದು ಅದನ್ನು ಯೋಚನೆ ಮಾಡಿ ಅದನ್ನು ಹೀಟ್ ಪಂಪ್ ಅಂತ ಒಂದು ವಸ್ತು ಉಂಟು. ಈ ಎಲೆಕ್ಟ್ರಿಕ್ ಇದು ಅದು ಯಾವ ರೀತಿ ಕೆಲಸ ಮಾಡುತ್ತೆ, ಅದರ ಕಾರ್ಯನಿರ್ವಹಣೆ ಯಾವ ರೀತಿ ಇರುತ್ತೆ? ಈಗ ನಾವು ಸಾಮಾನ್ಯವಾಗಿ ಒಂದು ಕುಟುಂಬಕ್ಕೆ ಬೇಕಾದಂಥ ಒಂದು ಸೋಲಾರನ್ನು ಸ್ನಾನ ಮಾಡಲಿಕ್ಕೆ ಬೇಕಾದ ಬಳಸಿಕೊಳ್ತೇವೆ. ಅದೇ ತಂತ್ರಜ್ಞಾನವ, ಅದೇ ಟೆಕ್ನಾಲಜಿಯಾ, ಅಥವಾ ಅದೇ ರೀತಿಯ ಪ್ರಾಡಕ್ಟ್, ಅಥವಾ ಅದರದ್ದು ಅಡ್ವಾನ್ಸ್ ಯಾವ ರೀತಿ? ಸ್ವಲ್ಪ ದೊಡ್ಡದಾಗಿರ್ತದೆ. ಈಗ ಮನೆಯಲ್ಲಿ ನಾವು ಯೂಸ್ ಮಾಡುವಾಗ ಗ್ಯಾಸ್ ಗೀಸರ್ ಯೂಸ್ ಮಾಡ್ಬೋದು, ಸೋಲಾರ್ ವಾಟರ್ ಹೀಟರ್ ಯೂಸ್ ಮಾಡ್ಬೋದು, ಅಥವಾ ಎಲೆಕ್ಟ್ರಿಕ್ ಹೀಟರ್ ಯೂಸ್ ಮಾಡ್ಬೋದು. ಈ ಹೋಟೆಲ್, ಹಾಸ್ಪಿಟಲ್ ಪ್ರಾಜೆಕ್ಟ್ ಅಂತ ದೊಡ್ಡ ಇದರಲ್ಲಿ ನಾವು ಈ ಸೋಲಾರ್ ವಿತ್ ಹೀಟ್ ಪಂಪ್ ಅಂತೇಳಿ ಏನಾಗ್ತದೆ ಅಂತ ಹೇಳಿದರೆ, ಸೋಲಾರಲ್ಲಿ ನಿಮಗೆ ನೀರು ಬಿಸಿ ಆಗ್ತಾ ಇರ್ತದೆ. ಒಮ್ಮೆ ಸೋಲಾರಲ್ಲಿ ಬಿಸಿಯಾದ ನೀರು ಖಾಲಿಯಾದ ನಂತರ ಮತ್ತೆ ಪುನಃ ಬಿಸಿ ಆಗಬೇಕಾದ್ರೆ ಮರುದಿವಸ ಕಾಯಬೇಕು. ಈಗ ಸೂರ್ಯನ ಕಿರಣಗಳು ಬೆಳಿಗ್ಗೆ 10 ಗಂಟೆಯಿಂದ ಸಾಯಂಕಾಲ 4 ಗಂಟೆ ತನಕ ನೀರು ಬಿಸಿ ಆಗ್ತದೆ. ಸಪೋಸ್ ಆ ಬಿಸಿಯಾದ ನೀರನ್ನು ಕಸ್ಟಮರ್ಸ್ ಸಾಯಂಕಾಲ ರಾತ್ರಿ ಮುಗಿಸ್ತಾರೆ, ಸ್ನಾನ ಮಾಡಿ ಮುಗಿಸ್ತಾರೆ. ಮತ್ತೆ ಬಿಸಿ ನೀರು ಮಾಡಬೇಕು, ಖಾಲಿಯಾಗಿರ್ತದೆ. ಏನ್ ಮಾಡೋದು? ನೀರಿಲ್ಲ, ಮರುದಿವಸ ಕಾಯ್ಲಿಕ್ಕೆ ಆಗ್ತದ? ಮರುದಿವಸ ಸೂರ್ಯನನ್ನು ಕಾಯ್ಲಿಕ್ಕೆ ಆಗುದಿಲ್ಲ. ಕಸ್ಟಮರ್ ಬೊಬ್ಬೆಡಿತಾರೆ ಬಿಸಿ ನೀರು ಬೇಕು ಅಂತ. ಆಗ ನಾವು ಹೀಟ್ ಪಂಪ್ ಅದಕ್ಕೆ ಅಳವಡಿಸ್ತೇವೆ. ಹೀಟ್ ಪಂಪ್ ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಸೋಲಾರ್ನ ಬಿಸಿ ನೀರು ಎಷ್ಟು ಒಂದು 60 ಡಿಗ್ರಿ ಬರ್ತಾ ಉಂಟಂತಿದ್ದಾಗ ಅದು ಖಾಲಿ ಆಗ್ತಿದ್ದಾಗ 45 ಡಿಗ್ರಿ ತನಕ ಬರ್ತದೆ. ಅದು ಕಮ್ಮಿ ಆದ ಕೂಡಲೇ, ಖಾಲಿಯಾದ ಕೂಡಲೇ ಇದು ಆಟೋಮೆಟಿಕ್ ಮಿಷಿನ್ ಆನ್ ಆಗಿ ಅಗೈನ್ 55 ಡಿಗ್ರಿಗೆ ಅದು ಮೇಂಟೈನ್ ಮಾಡ್ತಾ ಇರ್ತದೆ. ಅಂದರೆ 24 ಗಂಟೆ ಕೂಡ ಅದರಲ್ಲಿ ಬಿಸಿ ನೀರು ಬರ್ತಾ ಇರ್ತದೆ. ಅಂದರೆ ಕಸ್ಟಮರ್ಗೆ ಏನಾಗ್ತದೆ, ಯಾವಾಗಲೂ ನೀರು ಅಲ್ಲಿ
ಎನಿ ಟೈಮ್ ಇದರಲ್ಲಿ ಬಿಸಿನೀರು ಸಿಗುತ್ತೆ ಅಂತ ಈ ಥರ ನಾವು ಇದನ್ನು ಕೂಡ ನಾವು ಮನೆಗಳಲ್ಲೆಲ್ಲ ನೋಡ್ತೇವೆ. ಎಸ್, ನೀವು ಹೇಳಿದಾಗೆ ಕತ್ತಲಾಗಿ ಸ್ವಲ್ಪ ತಡ ಆದರೆ ಮತ್ತೆ ಅದರದ್ದು ಬಿಸಿಯ ಏನು ಅದು ಕಡಿಮೆ ಆಗ್ತಾ ಬರ್ತದೆ, ತಾಪ ಕಡಿಮೆ ಆಗ್ತಾ ಬರುತ್ತೆ. ಸೊ ಇದರಲ್ಲಿ ಆ ರೀತಿ ಪ್ರಶ್ನೆ ಬರೋದಿಲ್ಲ. ಹೀಟ್ ಪಂಪ್ ಹಾಕಿದ್ರೆ ಸೊ ಅದು ಮೇನ್ ಮ್ಯಾಕ್ಸಿಮಮ್ ಹಾಕುದ ಹೋಟೆಲ್, ಲಾಡ್ಜ್, ಹಾಸ್ಪಿಟಲ್, ದೊಡ್ಡ ಮಟ್ಟದಲ್ಲಿ ಬಳಕೆಯ ಸಂದರ್ಭದಲ್ಲಿ ಹಾಸ್ಟೆಲ್ಗಳಲ್ಲಿ. ತುಂಬಾ ಈಗ ಮಂಗಳೂರಲ್ಲಿ ಸಾಧಾರಣ ಒಂದು 45 ಪ್ರಾಜೆಕ್ಟ್ ಮಾಡಿದ್ದೇವೆ. ಈಗ ಕೇಸರಾವ್ ರೋಡ್ ಅಲ್ಲಿ ಇರುವಂತ ಎಲ್ಲ ಲಾಡ್ಜ್ ಅಲ್ಲಿ ನೋಡಿದ್ರೆ ನಮ್ದೇ ಪ್ರಾಡಕ್ಟ್ ಇರ್ಬೋದು. ವಿನ್ಸಮ್ ಬ್ರ್ಯಾಂಡ್ ಇದ್ದು ನಮ್ದು ಹೀಟ್ ಪಂಪ್ ಇದ್ದು ಸೋಲಾರ್ ಇರುತ್ತೆ. ಕಾಲೇಜಿನ ಹಾಸ್ಟೆಲ್ಗಳಿಗೆ ಬೇಕಾಗುತ್ತೆ. ದೊಡ್ಡ ದೊಡ್ಡ ಹಾಸ್ಟೆಲ್, ಈಗ ಎಕ್ಸಾಂಪಲ್ ಚೈತನ್ಯ ಕಾಲೇಜಿ, ಅಲ್ಲಿ ಬೆಳಿಗ್ಗೆ 400 ವಿದ್ಯಾರ್ಥಿಗಳು ಒಮ್ಮೆ ಸ್ನಾನ ಮಾಡ್ತಾರೆ. ಸೊ ಅವರಿಗೆ ಬೇಕಾದಷ್ಟು ಬಿಸಿನೀರು ಸಿಗ್ತದೆ. ಇಂಥ ಪ್ರಾಜೆಕ್ಟ್ ಅನ್ನು ಮಾಡ್ತಿದ್ದೇವೆ. ಹಾಗೆ ಈಗ ನಮ್ಮ ಲಾಡ್ಜ್ ನೋಡಿದ್ರೆ ಕೇಸರಾವ್ ರೋಡ್ ಅಲ್ಲಿ ವಸಂತ್ ಮಾಲ್ ಇರ್ಬೋದು, ಲಕ್ಷ್ಮಿ ಲಾಡ್ಜ್, ಪೃಥ್ವಿ ಲಾಡ್ಜ್, ವೇದಾಂತ ಹೋಟೆಲ್, ಶ್ರೀನಿವಾಸ್ ಹೋಟೆಲ್, ಅಯೋಧ್ಯ ಹೋಟೆಲ್, ಇದು ಎಲ್ಲ ಬಹುತೇಕ ನಗರದ ಬಹುತೇಕ ಹೋಟೆಲ್ಗಳಲ್ಲಿ, ಹಾಸ್ಟೆಲ್ಗಳಲ್ಲಿ ದೊಡ್ಡ ದೊಡ್ಡ ಹಾಸ್ಟೆಲ್ ಉಂಟು. ವಿನ್ಸಮ್ ವಾಟರ್ ಹೀಟರ್, ವಿನ್ಸಮ್ ಬ್ರ್ಯಾಂಡಿನ ಸೋಲಾರ್ ವಾಟರ್ ಹೀಟರ್ ವಿತ್ ಹೀಟ್ ಪಂಪ್ ಹಾಕ್ತೇವೆ. ಕೆಲವು ಇದರಲ್ಲಿ ಸೋಲಾರ್ ಮಾತ್ರ ವರ್ಕ್ ಆಗ್ತಾ ಇದೆ. ಈ ಸಣ್ಣ ಸಣ್ಣ ಮನೆಗೆ ಏನ್ ಮಾಡ್ತಾರೆ ಅಂದ್ರೆ, ನಾವು ಈಗ ಸಣ್ಣ ಒಂದು 4 ಜನ ಇರುವಂತ ಮನೆಗೆ ಅದು ಹೀಟ್ ಪಂಪ್ ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ. ಸೊ ಅಲ್ಲಿ ನಾವು ಫಸ್ಟ್ ಸೋಲಾರ್ ವಾಟರ್ ಹೀಟರ್ ಹಾಕ್ಲಿಕ್ಕೆ ನಾವು ಅವರಿಗೆ ಸೂಚಿಸ್ತೇವೆ. ಸೋಲಾರ್ ವಾಟರ್ ಹೀಟರ್ ಅಲ್ಲಿ ಏನು ಬೆನಿಫಿಟ್ ಅಂದ್ರೆ, ನಾವು ಈಗ ಒಮ್ಮೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಅದು ನಿಮಗೆ ಒಂದು 15 ವರ್ಷ ಅಥವಾ 20 ವರ್ಷ ನಿಮಗೆ ಒಂದು ಉಚಿತವಾಗಿ ಬಿಸಿನೀರು ಸಿಗ್ತದೆ. ಒಮ್ಮೆ ಜಸ್ಟ್ ಒಂದು ಸಣ್ಣ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಆಯ್ತು, ನಿಮಗೆ ಅದು ಒಂದು ಸೂರ್ಯನ ಶಕ್ತಿಯಿಂದ ಫ್ರೀಯಾಗಿ ನಿಮಗೆ ಬಿಸಿನೀರು ಮಾಡುವಂಥದ್ದು. ಮತ್ತೆ ಪ್ರತಿ ತಿಂಗಳು ಅದಕ್ಕೆ ಯಾವುದೇ ಮೇಂಟೆನೆನ್ಸ್ ಖರ್ಚು ಅಥವಾ ಇರುವುದಿಲ್ಲ. ಅದು ಕೆಲವರು ಸಾಧ್ಯವಾದವರು ಇಂಡಿವಿಜುವಲ್ ಮನೆ ಇದ್ದವರು ಹಾಕ್ತಾರೆ. ಈ ಕೆಲವು ಫ್ಲಾಟ್ ಅಲ್ಲಿ ಇದ್ದವ್ರು ಏನ್ ಮಾಡ್ತಾರೆ, ಅವರಿಗೆ ಸೋಲಾರ್ ವಾಟರ್ ಹೀಟರ್ ಹಾಕ್ಲಿಕ್ಕೆ ಆಗುದಿಲ್ಲ. ಆಗ ನಾವು 2 ಚಾಯ್ಸ್ ಕೊಡ್ತೇವೆ. ಒಂದು ಎಲೆಕ್ಟ್ರಿಕ್ ವಾಟರ್ ಹೀಟರ್ ಹಾಕಿ ಅಥವಾ ಗ್ಯಾಸ್ ವಾಟರ್ ಹೀಟರ್ ಹಾಕಿ ಅಂತ. ಅದು ಯಾವ ರೀತಿ ಕೆಲಸ ಮಾಡುತ್ತೆ? ಸೊ ಗ್ಯಾಸ್ ವಾಟರ್ ಹೀಟರ್ ಅಂದ್ರೆ ಪೂರ್ತಿ ಗ್ಯಾಸ್ ಅಲ್ಲಿ ಬಿಸಿ ನೀರು, ಗ್ಯಾಸ್ ಸಿಲಿಂಡರ್ ನಾವು ಇರ್ತದೆ, ಅದು ನಾವು ಗೋಡೆಗೆ ಆ ಗ್ಯಾಸ್ ಗೀಸರ್ ಫಿಟ್ ಮಾಡ್ತೇವೆ. ಅದರಿಂದ ಗ್ಯಾಸ್ ಕನೆಕ್ಷನ್ ಕೊಡ್ತೇವೆ ಗ್ಯಾಸ್ ಗೀಸರ್ಗೆ. ಮತ್ತೊಂದು ನೀರಿದ್ದ ಕನೆಕ್ಷನ್ ಕೊಡ್ತೇವೆ. ಟ್ಯಾಪ್ ಆನ್ ಮಾಡಿದ ಕೂಡಲೇ ನೀರು ಬರ್ತದೆ. 1 ನಿಮಿಷದಲ್ಲಿ 6.5 ಲೀಟರ್ ನೀರು ಬಿಸಿಯಾಗಿ ಬರ್ತದೆ. ಒಂದು 3 ನಿಮಿಷದಲ್ಲಿ 1 ಬಕೆಟ್ ನೀರು ಆಗ್ತದೆ. ಗ್ಯಾಸ್ ಗೀರ್ ತುಂಬಾ ಚೀಪ್ ಆಗ್ತದೆ. ಈಗ 4 ಅಥವಾ 5 ಜನ ಇರುವಂತ ಒಂದು ಫ್ಯಾಮಿಲಿಗೆ ಒಂದು ಸಿಲಿಂಡರ್ 3 ತಿಂಗಳು ಬರ್ತದೆ. ತುಂಬಾ ಚೀಪ್ ಆಗ್ತದೆ. ಅದರಿಂದ ಹೆಚ್ಚಿನ ಜನರು ಗ್ಯಾಸ್ ಗೀಸರ್ಗೆ ಹಾಕ್ಲಿಕ್ಕೆ ಹೋಗ್ತದೆ. ಸೊ ಅದಕ್ಕೆ ಬೇಕಾದಂತ ಇನ್ಸ್ಟಲೇಷನ್ ಅದು ಅದರದ್ದೇ ರೀತಿಯಲ್ಲಿ ಮಾಡಬೇಕು. ಅದು ಒಟ್ಟಾರೆ ಅದರದೇ ರೀತಿಯಲ್ಲಿ ಮಾಡಬೇಕು ಅಂತ ಹೇಳುವಾಗ, ನಾವು ಇತ್ತೀಚೆಗಿಂದು ಘಟನೆಯನ್ನು ನೋಡಿದೆವು. ಬೆಂಗಳೂರಿನಲ್ಲಿ ಒಂದು ಹೆಣ್ಮಗಳು ಏನು ಬಾತ್ರೂಮ್ ಅಲ್ಲಿ ಸ್ನಾನ ಮಾಡ್ತಾ ಇದ್ದ ಸಂದರ್ಭದಲ್ಲಿ ಸ್ನಾನ ಮುಗಿಸೋ ಹೊತ್ತಿಗೆ ಆಕೆ ಮೃತಪಟ್ಲು ಅಂತ ಇತ್ತೀಚೆಗೆ ನೋಡಿದೆವು. ಅದು ಗ್ಯಾಸ್ ಗೀಸರ್ ಅನ್ನು ಬಳಸ್ತಾ ಇದ್ರು ಅಂತ. ನೀವು ಈ ಸಂದರ್ಭದಲ್ಲಿ ಇಂತಹ ಒಂದು ಉದ್ಯಮದಲ್ಲಿ ತೊಡಗಿಸಿಕೊಂಡಿರುವವರು ಸಾರ್ವಜನಿಕರಿಗೆ ಒಂದಷ್ಟು ಮಾಹಿತಿಗಳನ್ನು ಈ ಹಿನ್ನೆಲೆಯಲ್ಲಿ ಗ್ಯಾಸ್ ಗೀಸರ್ ಅನ್ನು ಸುರಕ್ಷಿತವಾಗಿ ಬಳಸುವ ವಿಧಾನ. ಗ್ಯಾಸ್ ಗೀಸರ್ ಅನ್ನು ನಾವು ಹೇಗೆ ಮಾಡ್ಬೇಕಂದ್ರೆ, ಫಸ್ಟ್ ನಾವು ಅದನ್ನು ಅಳವಡಿಸುವ ಮುಂಚೆ ಆ ಸೈಟ್ ಇನ್ಸ್ಪೆಕ್ಷನ್ ಮಾಡಬೇಕು. ನಮ್ಮಲ್ಲಿ ಈಗ ಒಂದು ಆರ್ಡರ್ ಬಂದ ಕೂಡಲೇ ನಾವು ಏನ್ ಮಾಡ್ತೇವೆ, ಫಸ್ಟ್ ಸೈಟ್ ಇನ್ಸ್ಪೆಕ್ಷನ್ ಮಾಡ್ತೇವೆ. ಅಲ್ಲಿ ಗ್ಯಾಸ್ ಗೀಸರ್ ಹಾಕ್ಲಿಕ್ಕೆ ಆಗ್ತದಾ ಇಲ್ವಾ ಅಂತ ಹೇಳಿ. ಸಪೋಸ್ ಅಲ್ಲಿ ಗ್ಯಾಸ್ ಗೀಸರ್ ಹಾಕ್ಲಿಕ್ಕೆ ಆಗೋದಿಲ್ಲ ಅಂತಿದ್ರೆ ನಾವು ಅಲ್ಲಿ ಅವರಿಗೆ ಎಲೆಕ್ಟ್ರಿಕ್ ಗೀಸರ್ಗೆ ಕೆಲವು ಮೇನ್ ಗ್ಯಾಸ್ ಗೀಸರ್ ಅನ್ನು ನಾವು ಎಲ್ಲಿ ಕೂಡ ಒಟ್ಟಾರೆ ಹಾಕ್ಲಿಕ್ಕೆ ಆಗುದಿಲ್ಲ. ಅಂದ್ರೆ ಕ್ಲೋಸ್ಡ್ ಬಾತ್ರೂಮ್ ಇದ್ದಾಗ ಅಲ್ಲಿ ಹಾಕ್ಲಿಕ್ಕೆ ಆಗುದಿಲ್ಲ. ಅಲ್ಲಿ ಯಾವ ರೀತಿ ಹಾಕಬೇಕು ಅಂತ ಇದ್ದಾಗ ಟೋಟಲ್ ಕ್ಲೋಸ್ಡ್ ಅಂದ್ರೆ ಯಾವುದೇ ಗಾಳಿ ಬರುವುದಿಲ್ಲ. ಬ್ಯಾಂಗ್ಳೂರಲ್ಲಿ ಯಾವ್ದಂತ ಘಟನೆ ನೀವು ನೋಡಿದ್ರೆ, ಅಲ್ಲಿ ಏನ್ ಮಾಡಿದ್ದಾರೆ ಅಂದ್ರೆ ಡೋರ್ ಕ್ಲೋಸ್ ಮಾಡಿ, ಕಿಟಕಿಯನ್ನು ಫುಲ್ ಕ್ಲೋಸ್ ಮಾಡಿ ಗ್ಯಾಸ್ ಗೀಸರ್ ಆನ್ ಮಾಡಿದ್ದಾರೆ. ಈಗ ನಾನು ಒಂದು ವಿಷಯ ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ, ಏನಂದ್ರೆ ಗ್ಯಾಸ್ ಗೀಸರ್ ಮಾತ್ರ ಇದಲ್ಲ ಡೇಂಜರಸ್ ಅಥವಾ ವಿಷ ಕಾರ್ತದೆ ಅಂತ ಹೇಳಿ, ನಮ್ಮ ಸ್ಟವ್ ಕೂಡ ಕಾರ್ತದೆ. ಯಾಕಂದ್ರೆ ಅಡಿಗೆ ಮನೆಯಲ್ಲಿ ನಾವು ಹೆಚ್ಚಿನ ಮಹಿಳೆಯರಿಗೆ ಗೊತ್ತಿಲ್ಲ, ಒಂಥರ ಕ್ಲೋಸ್ ಇರುವ ಕಿಚನ್ ಇರ್ತದೆ, ಅಲ್ಲಿ ನಾವು ಗ್ಯಾಸ್ ಆನ್ ಮಾಡಿ ಅಡಿಗೆ ಆನ್ ಮಾಡಿ ಇಡ್ತೇವೆ. ಅಲ್ಲಿ ಏನಾಗ್ತದೆ, ಆ ಗ್ಯಾಸ್ ಉರಿಯುವಾಗ ಕಾರ್ಬನ್ ಮೊನಾಕ್ಸೈಡ್ ಆಗ್ತದೆ ಆಕ್ಚುಲಿ. ಅದಕ್ಕೋಸ್ಕರ ನಾವು ಕಿಟಕಿಯನ್ನು ತೆರೆದಿಟ್ಟು ಅಡಿಗೆ ಮಾಡಬೇಕು ಅಂತ ಹೇಳ್ತೇವೆ. ಅಂದ್ರೆ ಆ ಹೊಸ ಗಾಳಿ ಏನಾಗ್ತದೆ, ಹೊಸ ಫ್ರೆಶ್ ಏರ್ ಒಳಗೆ ಬಂದಾಗ ಈ ಗ್ಯಾಸ್ ಉರಿಯುವಂತ ಗಾಳಿ ಹೊರಗೆ ಹೋಗ್ಬೇಕು, ಅಂದ್ರೆ ರೊಟೇಷನ್ ಆಗ್ಬೇಕು. ಆಗ ಗಾಳಿ ಶುದ್ಧವಾಗಿರ್ತದೆ. ಆಗ ಏನು ಸಮಸ್ಯೆ ಆಗುದಿಲ್ಲ. ಕೆಲವು ಮನೆಯಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಚಿಮಿನಿ ಹಾಕ್ತಾರೆ. ಆ ಚಿಮಿನಿ ಹಾಕುವ ಅಡಿಗೆ ಮಾಡುವಾಗ ಅದು ಚಿಮಿನಿ ಆನ್ ಮಾಡಿದಾಗ ಏನು ಸಕ್ ಮಾಡ್ತದೆ, ಗ್ಯಾಸ್ ಅಲ್ಲಿ ಏನು ಉರಿತದೆ ಅದು ಸಕ್ ಮಾಡಿ ಹೊರಗೆ ಆಗ್ತದೆ. ಕೆಲವರು ಏನ್ ಮಾಡ್ತಾರೆ, ಖಾಲಿ ಶೋಗೆ ಹಾಕ್ತಾರೆ, ಅದನ್ನು ಯೂಸ್ ಮಾಡೋದಿಲ್ಲ. ಇದು ತಪ್ಪು ಅಂತ ನಾನು ಹೇಳುದು. ಸೊ ಈಗ ಬೆಂಗಳೂರಿನ ಇನ್ಸಿಡೆಂಟ್ ಆದ ಬಗ್ಗೆ ಅದು ಬಹುಶಃ ನೀವು ಹೇಳೋದು ಇದು ಕೂಡ ಸೇಮ್. ಅಲ್ಲಿ ಏನ್ ಮಾಡಿದ್ದಾರೆ ನನ್ಗೆ ಗೊತ್ತಿದ್ದಾಗೆ, ನಾನು ಬೇರೆಯವ್ರ ಕೇಳಿದಾಗ ಅಲ್ಲಿ ಅವರು ಡೋರ್ ಏನು
ವಿಂಡೋ ಕ್ಲೋಸ್ ಮಾಡಿದ್ದಾರೆ, ಡೋರ್ ಕ್ಲೋಸ್ ಮಾಡಿ ಆನ್ ಮಾಡಿದ್ದಾರೆ. ಅಂದರೆ ಹೊರಗಿನ ಗಾಳಿ ಒಳಗೆ ಬಂದಿಲ್ಲ ಅಲ್ಲಿ. ಸೊ ಗಾಳಿ ಏನಾಗ್ತದೆ, ಅಲ್ಲೇ ಉರಿದಂಥ ಗಾಳಿ ಅಲ್ಲೇ ರೊಟೇಷನ್ ಆಗ್ತಾ ಇರ್ತದೆ, ಅದು ಕಾರ್ಬನ್ ಮೊನಾಕ್ಸೈಡ್ ಆಗ್ತದೆ. ಅದನ್ನು ನಾವು ಇನ್ಹೇಲ್ ಮಾಡಿದಾಗ ಆನ್ ಕನ್ಸಿಸ್ ಆಗ್ತದೆ. ಸೊ ಅದು ಅದಕ್ಕೋಸ್ಕರ ನಾವು ಏನು ಮಾಡ್ತೇವೆ ಅಂದರೆ, ನೋಡಿ ಸೈಟ್ ಇನ್ಸ್ಪೆಕ್ಟ್ ಮಾಡ್ತೀರಿ, ಯಾರಾದ್ರೂ ನಿಮಗೆ ಸೈಟ್ ಇನ್ಸ್ಪೆಕ್ಷನ್ ಬೇಕು ಅಂತ ಕೇಳಿದಾಗ ನಾವು ಏನು ಮಾಡ್ತೇವೆ, ಸೈಟ್ ಇನ್ಸ್ಪೆಕ್ಷನ್ ಮಾಡಿ ಒಂದು ಫಸ್ಟ್ ಎಲ್ಲಿ ಹಾಕ್ಬೋದು ಅಂತ ಹೇಳಿದರೆ, ಒಂದು ಬಾತ್ರೂಮಿನ ಎಲ್ಲಿಯಾದರೂ ವಿಂಡೋ ಇದ್ದರೆ ಅದರ ಪಕ್ಕ ಹಾಕ್ಬೋದು. ವಿಂಡೋ ಅಲ್ಲಿ ಗಾಳಿ ಬರ್ತಾ ಇರ್ತದೆ, ಅದೇನು ಸಮಸ್ಯೆ ಇಲ್ಲ. ಎರಡನೇದು ಆಪ್ಷನ್ ಅಲ್ಲಿ ಎಕ್ಸಾಸ್ಟ್ ಫ್ಯಾನ್ ಹಾಕ್ಬೋದು. ಎಕ್ಸಾಸ್ಟ್ ಫ್ಯಾನ್ ಇದ್ದರೆ ಗ್ಯಾಸ್ ಇದು ಹೊರೆಯುವಾಗ ಎಕ್ಸಾಸ್ಟ್ ಫ್ಯಾನ್ ಅದು ಆ ಗಾಳಿ ಹೊರಗೆ ಹೋಗ್ತದೆ. ಈಗ ಅದು ಚಾನ್ಸ್ ಇಲ್ಲ, ಅಲ್ಲಿ ಎಕ್ಸಾಸ್ಟ್ ಇಂದ ವಿಂಡೋ ಇಲ್ಲ ಹೊರಗಡೆಗೆ, ಇನ್ನು ಅದೇ ಆಪ್ಷನ್. ಇನ್ನೊಂದು, ಈಗ ಅಲ್ಲಿ ಗೀಸರ್ ಬಿಸಿನೀರು ಮಾಡಲಿಕ್ಕೆ ಒಂದು ಬೇಕೇ ಅವರಿಗೆ. ಆಗ ಏನು ಮಾಡ್ತೇವೆ ಅಂದರೆ ಗೀಸರ್ ಹಾಕ್ಬೋದು. ಹಾಕಿ ನಾವು ಡೋರನ್ನು ಓಪನ್ ಇಟ್ಟು ಅವರಿಗೆ 1 ಬಕೆಟ 2 ಬಕೆಟ ಅಥವಾ 3 ಬಕೆಟ್ ನೀರು ತೆಗೀರಿ, ಏನು ತೊಂದರೆ ಇಲ್ಲ. ನೀರು ತೆಗೆದಾದ ನಂತರ ಸ್ವಲ್ಪ ಹೊತ್ತಾದ ನಂತರ ಸೊ ಗ್ಯಾಸ್ ಗೀಸರ್ ಆಫ್ ಮಾಡಿ ಡೋರ್ ಕ್ಲೋಸ್ ಮಾಡಿ ಮತ್ತೆ ಸ್ನಾನ ಮಾಡುವುದು, ಏನು ಸಮಸ್ಯೆ ಇಲ್ಲ. ಇನ್ನೊಂದು ಆಪ್ಷನ್ ಏನಂದ್ರೆ ಗ್ಯಾಸ್ ಗೀಸರ್ ಸಂಪೂರ್ಣ ಬಾತ್ರೂಮಿನ ಹೊರಗೆ ಹಾಕುವುದು. ಅಲ್ಲಿಂದ ಪೈಪ್ ಲೈನ್ ತಗೊಂಡು ಒಳಗೆ ಬಂದು ಬಾತ್ರೂಮಿನ ಒಳಗೆ ಅಲ್ಲಿ ಖಾಲಿ ಟ್ಯಾಪ್ ಅನ್ನು ಆನ್ ಮಾಡಿದ್ರೆ ಆಯ್ತು. ಆಗ ಅಲ್ಲಿ ಆಟೋಮೆಟಿಕ್ ಆನ್ ಆಗ್ತದೆ. ಇಲ್ಲಿ ಗ್ಯಾಸ್ ಗೀಸರ್ ಮೇನ್ ಅಡ್ವಾಂಟೇಜ್ ಏನಂದ್ರೆ ಫುಲ್ ಆಟೋಮೆಟಿಕ್ ಅದು. ಅದು ಏಕೆಂದ್ರೆ ಟ್ಯಾಪ್ ಅನ್ನು ಆನ್ ಮಾಡುವಾಗ ಆಟೋಮೆಟಿಕ್ ಗ್ಯಾಸ್ ಗೀಸರ್ ಆನ್ ಆಗ್ತದೆ, ಟ್ಯಾಪ್ ಆಫ್ ಮಾಡಿದ್ರೆ ಆಟೋಮೆಟಿಕ್ ಆಫ್ ಆಗ್ತದೆ. ಸೊ ಅದರಿಂದ ಅದು ಕೆಲವು ಕಡೆ ಸೇಫ್ ಆಗಿ ನಾವು ಏನ್ ಮಾಡ್ತೇವೆ, ಹೊರಗಡೆ ಹಾಕ್ತೇವೆ. ಬಾತ್ರೂಮ್ ಹೊರಗೆ ಹಾಕಿದಾಗ ಈ ರೀತಿಯ ಸಮಸ್ಯೆ ಇಲ್ಲ. ಮತ್ತೆ ಗ್ಯಾಸ್ ಅನ್ನದೇ ಉರಿಯುವಾಗ ಗಾಳಿ ಬರುವ ಪ್ಲೇಸ್ ಅಲ್ಲಿ ಎಲ್ಲಿ ನಾವು ಹಾಕಿದ್ರೆ ಏನು ಸಮಸ್ಯೆ ಇಲ್ಲ. ಮತ್ತೆ ಅದೇ ಯೂಸ್ ಮಾಡುವಾಗ ಯಾವುದೇ ಗ್ರಾಹಕರು ಡೋರ್ ಓಪನ್ ಇಟ್ಟು ಫಸ್ಟ್ ನೀರು ತೆಗೆದು ಮತ್ತೆ ನೀವು ಸ್ನಾನಕ್ಕೆ ಹೋದರೆ 100ಕ್ಕೆ 100 ಸೇಫ್. ಏನು ಅದಕ್ಕೆ ಹೆದರುವಂಥ ಅವಶ್ಯಕತೆ ಇಲ್ಲ. ಗ್ಯಾಸ್ ಗೀಸರ್ ಯೂಸ್ ಮಾಡ್ಬೋದು, ಏನು ತೊಂದರೆ. ಸರ್, ಇದು ಸೋಲಾರ್ ಲೈಟಿಂಗ್ ಏನಿದು? ಸೋಲಾರ್ ಲೈಟಿಂಗ್ ಈಗ ನಮ್ಮ ಸೋಲಾರಲ್ಲಿ ನಮ್ಮದು 2 ವಿಧ ಉಂಟು. ಒಂದು ಥರ್ಮಲ್, ಇನ್ನೊಂದು ಫೋಟೋವೋಲ್ಟಿಕ್ ಅಂತ. ಓಕೆ. ಒಂದು ಬಿಸಿ ನೀರು ಮಾಡುವಂಥದ್ದು, ಇನ್ನೊಂದು ಈ ಲೈಟನ್ನು ಉರಿಸುವಂಥದ್ದು. ನಾವು 2 ಪ್ರಾಜೆಕ್ಟನ್ನು ಕೂಡ ಮಾಡ್ತೇವೆ. ಈ ಫಸ್ಟ್ ಆಗಿ ನೀರು ಬಿಸಿ ಮಾಡುವಲಿಕ್ಕೆ ಅದೇ ಸೋಲಾರ್ ವಾಟರ್ ಹೀಟರ್ ಒಂದು, ಇದು ನಮಗೆ ಲೀಟರ್ ವೈಸ್ ಬರ್ತದೆ. ಈಗ ಒಂದು 4 ಜನ ಇದ್ದಾರೆ, ಅವರಿಗೆ ಒಂದು ಸಾಮರ್ಥ್ಯ ಎಷ್ಟು 100 ಲೀಟರ್ ಬರ್ತದೆ, 150 ಲೀಟರ್, 200 ಲೀಟರ್, 250, 300, 500. ಇದು ಸಾಧಾರಣ ಮನೆಗೆಲ್ಲ ಹಾಕುವಂಥದ್ದು. 500 ಲೀಟರ್ಗಿಂತ ಮೇಲೆ ಇರುವಂಥದ್ದೆಲ್ಲ ದೊಡ್ಡದು ಕಮರ್ಷಿಯಲ್, ಅದು 500ರಿಂದ ಈಗ ನಾವು 8,000 10,000 ಲೀಟರ್ದು ಕೂಡ ಸೋಲಾರ್ ವಾಟರ್ ಹೀಟರ್ ಹಾಕಿದ್ದೇವೆ, ಅದು ಬೇರೆ. ಸೊ ಇದು ನೀರು ಬಿಸಿ ಮಾಡುವಂತ ಒಂದು ನೀರು ಬಿಸಿ ಮಾಡಲಿಕ್ಕೆ ಇರುವಂತದ್ದು ಸೋಲಾರ್ ಲೈಟಿಂಗ್. ಲೈಟಿಂಗ್ ಅಂತ ಹೇಳಿದ್ರೆ ಈಗ ನಾವು ಮನೆಯ ಮೇಲೆ ಈಗ ಗೌರ್ಮೆಂಟ್ KB ಒಂದು ಮೆಸ್ಕಾಮ್ ಅಲ್ಲಿ ಒಂದು ಸ್ಕೀಮ್ ಉಂಟು. ಹೇಗೂ ರೂಫ್ ಟಾಪ್ ಸೋಲಾರ್ ಹಾಕಿದ್ರೆ ಅವರ ಏನು ಮನೆಯ ಬಿಲ್ ಬರ್ತದೆ, ಎಲೆಕ್ಟ್ರಿಸಿಟಿ ಬಿಲ್, ಅದನ್ನು ಪೂರ್ತಿ ಉಳಿತಾಯ ಮಾಡಬಹುದು ಅಂತ. ಈ ಒಂದು ಇದರಲ್ಲಿ ನಾವು ತುಂಬಾ ಪ್ರಾಜೆಕ್ಟ್ ಮಾಡಿದ್ದೇವೆ. ಏನಾಗ್ತದೆ, ಎಕ್ಸಾಂಪಲ್ ಈಗ ನಿಮ್ಮ ಮನೆಯ ಒಂದು ಬಿಲ್ ಒಂದು 2,500 ಮೇಲೆ ಬರ್ತಾ ಉಂಟು ತಿಂಗಳಿಗೆ, ಅಥವಾ ಒಂದು 5,000 ರೂಪಾಯಿಂದ ಮೇಲೆ ಬರ್ತಾ ಉಂಟು, 10,000 ರೂಪಾಯಿ ಮೇಲೆ ಬರ್ತಾ ಉಂಟು ಅಂತ ಹೇಳಿದ್ರೆ ಅದಕ್ಕೆ ಬೇಕು ನಿಮ್ಮ ಬಿಲ್ಡಿಂಗ್ ಅಥವಾ ಮನೆಗೆ ಎಷ್ಟು ಕಿಲೋವ್ಯಾಟ್ ಸ್ಯಾಂಕ್ಷನ್ ಆಗಿದೆ ನೋಡಿ, ಪವರ್ ಸ್ಯಾಂಕ್ಷನ್ ಆಗಿದೆ, ಅದಕ್ಕೆ ಬೇಕಾದಂಥ ಪ್ಯಾನಲ್ಸ್ ಇನ್ವರ್ಟರ್ ಎಲ್ಲ ಹಾಕಿ ನಾವು ಇಲ್ಲಿ ಸೋಲಾರ್ ಪ್ಯಾನಲ್ ಹಾಕುವ ಅದರಲ್ಲಿ ಪವರ್ ಜನರೇಟ್ ಆಗ್ತದೆ. ಈಗ 1 ಕಿಲೋವ್ಯಾಟಿನ ಒಂದು ಪ್ಯಾನಲ್ ಹಾಕಿದ್ರೆ 4 ರಿಂದ 5 ಯೂನಿಟ್ ಒಂದು ದಿನದಲ್ಲಿ ಜನರೇಟ್ ಆಗ್ತದೆ. ಸೊ ಈ ಅವರ ಮನೆಗೆ ಎಷ್ಟು ಸ್ಯಾಂಕ್ಷನ್ ಆಗಿದೆ ನೋಡಿ ಅದಕ್ಕೆ ಬೇಕಾದಂಥ ಪ್ಯಾನಲ್ಸ್ ಹಾಕಿ ಜನರೇಟ್ ಮಾಡಿ ಕೊಡ್ತೇವೆ. ಸೊ ಅವರಿಗೆ ಆಗ ಏನಾಗ್ತದೆ ಅಂದರೆ ಆ ಮನೆಯಲ್ಲಿ ಏನು ಬರ್ತದೆ ಬಿಲ್ ಮನೆ ಅಥವಾ ಬಿಲ್ಡಿಂಗಲ್ಲಿ, ಅದನ್ನು ನಾವು ಸಂಪೂರ್ಣವಾಗಿ ಉಚಿತ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೇವೆ. ತುಂಬಾ ಪ್ರಾಜೆಕ್ಟ್ ಮಾಡಿದ್ದೇವೆ. ಈಗ ಸರ್ ಕರೆಕ್ಟ್, ಅದು ಒಳ್ಳೆಯ ಒಂದು ಪ್ಲಾನ್ ಕೂಡ. ನಾವು ಕೂಡ ಅದನ್ನು ಮೆಸ್ಕಾಮ್ನವರೆಲ್ಲ ಹೇಳ್ತಾ ಇದ್ದದನ್ನು ಕೇಳಿದೆ. ಬಜೆಟ್ ವೈಸ್ ಅದು ಯಾವ ರೀತಿ ಅಂದರೆ ಈಗ ಇನ್ಸ್ಟಾಲ್ ಮಾಡೋ ಸಂದರ್ಭದಲ್ಲಿ ಜನರಿಗೆ ಸೋಲಾರ್ ಲೈಟಿಂಗ್ ಅದು ಕಿಲೋವ್ಯಾಟ್. ಈಗ ನೋಡಿ, ಒಂದು ಸಣ್ಣ ಮನೆಯಲ್ಲಿ ಆದರೆ ಒಂದು 5 ಕಿಲೋವ್ಯಾಟ್ ಅಂತ ಇರ್ತದೆ ಸಾಧಾರಣ. ಒಂದು 3 ಕಿಲೋವ್ಯಾಟ್ ಕೆಲವರು ಲೋಡ್ ಇರ್ತದೆ, ಒಂದು 5 ಕಿಲೋವ್ಯಾಟ್ ಲೋಡ್ ಅಂತ ಇರ್ತದೆ. ಸಾಮಾನ್ಯವಾಗಿ 1 ಕಿಲೋವ್ಯಾಟಿಗೆ ಒಂದು 55,000ದಿಂದ 65,000 ತನಕ ಕಾಸ್ಟ್ ಬರ್ತದೆ. ಸೊ ಈಗ ಒಂದು 3 ಕಿಲೋವ್ಯಾಟ್ ಹಾಕುವುದೇ ಒಂದು 2 ಲಕ್ಷ ಚಿಲ್ಲರೆ ಬರ್ತದೆ ಅವರಿಗೆ. ಸೊ ಇದು ಹಾಕಿದ್ರೆ ಒಮ್ಮೆಗೆ ಒಂದು 2 ಲಕ್ಷದಷ್ಟು ಮಾಡಿದ್ರೆ ಅವರು ಈಗ ನಮ್ಮ ಮನೆ ಡೊಮೆಸ್ಟಿಕ್ ಪರ್ಪಸ್ ಯೂಸ್ ಮಾಡಿದಾಗ ಒಂದು 6 ರಿಂದ 8 ವರ್ಷ ಬೇಕಾಗ್ತದೆ ಅದು ಆ ರಿಟರ್ನ್ ಬರಲಿಕ್ಕೆ. ಆದರೆ ಕಮರ್ಷಿಯಲಿ ಆದರೆ 3.5 ವರ್ಷದಲ್ಲಿ ರಿಟರ್ನ್ ಬರ್ತದೆ. ನಾವು ಏನು ಇನ್ವೆಸ್ಟ್ಮೆಂಟ್ ಮಾಡ್ತೇವೆ 3.5 ವರ್ಷದಲ್ಲಿ ನಾವು ಇನ್ವೆಸ್ಟ್ ಮಾಡಿ ನಾನು ವಾಪಸ್ ಮತ್ತೆ ಈ ಒಂದು ಅಗ್ರಿಮೆಂಟ್ ಮಾಡಿ ಕೊಡ್ತೇವೆ KB ಮೆಸ್ಕಾಂ ಮುಖಾಂತರ. ಅವ್ರಿಗೆ 25 ವರ್ಷ ಅಗ್ರಿಮೆಂಟ್ ಇರ್ತದೆ. ಈಗ ನಾವು
ನಮ್ಮಲ್ಲಿ ಏನು ಜನರೇಟ್ ಆಗ್ತದೆ ಅದನ್ನು ನಾವು ಅವರಿಗೆ ಕೊಡ್ತೇವಲ್ಲ, ಮತ್ತು ಅವರಿಂದ ನಾವು ತೆಗಿತೇವೆ. ಎಕ್ಸ್ಟ್ರಾ ನಮ್ಮಲ್ಲಿ ಹೋದದಕ್ಕೆ ಒಂದು ಸಣ್ಣ ಅಮೌಂಟ್ ಅವ್ರು ರಿಟರ್ನ್ ನಮಗೆ ಕೊಡ್ತಾರೆ, ಎಕ್ಸ್ಟ್ರಾ ಇನ್ಕಮ್. ನಮ್ಮ ವಿದ್ಯುತ್ ಬಿಲ್ ಉಳಿತಾಯ ಆಗೋದ್ರ ಜೊತೆಗೆ ಎಕ್ಸ್ಟ್ರಾ ಇನ್ಕಮ್ ಎಕ್ಸ್ಟ್ರಾ ನಾವು ಕೊಡ್ತೇವಲ್ಲ, ಅದಕ್ಕೆ ಒಂದು ಸಣ್ಣ ಇದು ಕೊಡ್ತೇವೆ. ಸಪೋಸ್ ನಾವು ಜಾಸ್ತಿ ಯೂಸ್ ಮಾಡಿದರೆ ನಾವು ಸಣ್ಣ ಇದು ಅಲ್ಲಿ ಕಟ್ಟಬೇಕು. ಈ ಒಂದು ಅಗ್ರಿಮೆಂಟ್ ಉಂಟು, ಅದು 25 ವರ್ಷದ ಒಂದು ಅಗ್ರಿಮೆಂಟ್ ಮಾಡ್ತೇವೆ. ಕಮರ್ಷಿಯಲ್ನವರಿಗೆ ಒಂದು ಮ್ಯಾಕ್ಸಿಮಮ್ ಒಂದು 5 ವರ್ಷದಲ್ಲಿ 100% ಅದು ರಿಟರ್ನ್ ಬರ್ತದೆ, ಮತ್ತೆ 20 ವರ್ಷ ಫ್ರೀ ಆಗಿರ್ತದೆ ಅವರಿಗೆ. ಈಗ ಮನೆಯವರಿಗೆ ನೀವು ಹೇಳಿದ್ರೆ ಒಂದು ಅಂದಾಜು 2 ಲಕ್ಷದಷ್ಟು ಇನ್ವೆಸ್ಟ್ ಮಾಡಬೇಕಾಗಿತ್ತು, ಒಂದು ಸಣ್ಣ ಫ್ಯಾಮಿಲಿ ಇರುವಂತ ಆ ಮನೆ ಅಂತ, ಅವರಿಗೆ ಅದು ಆ ರಿಟರ್ನ್ ಬರಲಿಕ್ಕೆ ಒಂದು 7-8 ವರ್ಷ ಬೇಕಾಗಬಹುದು ಅಂತ. ಅಂದ್ರೆ ಅದನ್ನು ಅದೇ ಅವರ ಬಿಲ್ ಅನ್ನು ನೋಡಿ ನಾವು ಇದು ಮಾಡ್ಲಿಕ್ಕೆ ಆಗ್ತದೆ. ಯಾಕಂದ್ರೆ ಕೆಲವರಿಗೆ 5 ವರ್ಷದಲ್ಲಿ ಬರ್ತದೆ, ಕೆಲವು 6 ವರ್ಷದಲ್ಲಿ ಬರ್ತದೆ, ಕೆಲವರಲ್ಲಿ ಹೇಗೆ ಯೂಸ್ ಮಾಡ್ತಾರೆ. ಆ ನಂತರ ಎಷ್ಟು ವರ್ಷ ಇದನ್ನು ಯೂಸ್ ಮಾಡ್ಲಿಕ್ಕೆ ಆಗುತ್ತೆ ಯಾವುದೇ ತೊಂದರೆಗಳಿಲ್ಲದೆ ಅಂತ? 25 ವರ್ಷ ಮಾಡ್ಬೋದು. 25 ವರ್ಷ ಮಾಡ್ಲಿಕ್ಕೆ 25 ವರ್ಷ ಒಂದು ಮೆಸ್ಕಾಂ ಅಗ್ರಿಮೆಂಟ್ ಇರ್ತದೆ, ಮತ್ತೆ 25 ವರ್ಷ ಪ್ಯಾನಲ್ ವಾರಂಟಿ ಕೂಡ ಇರ್ತದೆ. ಅದರ ನಂತರ ಕೂಡ ಅದು ಯೂಸ್ ಆಗ್ತದೆ, ಅದರ ನಂತರ ಕೂಡ ಅದು ಯೂಸ್ ಆಗ್ತದೆ. ಅದರಿಂದ ಸೋಲಾರ್ ಪವರ್ ಯೂಸ್ ಮಾಡಿದ್ರಿಂದ ನಿಜವಾಗಿ ನಾನು ಏನು ಹೇಳೋದಂದ್ರೆ ಗ್ರಾಹಕರಿಗೆ ಅದೊಂದು ಉಚಿತವಾಗಿ ಸಿಗುವಂಥದ್ದು ಒಂದು ಇದು. ವಾಟರ್ ಹೀಟರ್ ಇರ್ಬೋದು ಅಥವಾ ಲೈಟಿಂಗ್ ಇದು, ಅದನ್ನು ನಾವು ಜಾಸ್ತಿ ಯೂಸ್ ಮಾಡಿದಷ್ಟು ನಮ್ಮ ಪರಿಸರಕ್ಕೆ ಒಂದು ಕೊಡುಗೆ ಆಗ್ತದೆ. ಯಾಕೆಂದರೆ ಇವತ್ತು ಎಲೆಕ್ಟ್ರಿಸಿಟಿಯನ್ನು ನಾವು ಆದಷ್ಟು ಕಮ್ಮಿ ಮಾಡಿದಷ್ಟು ನಮ್ಮ ಹಣ ಸೇವಿಂಗ್ಸ್ ಆಗ್ತದೆ, ಜೊತೆಗೆ ಪರಿಸರಕ್ಕೆ ನಾವು ಒಂದು ಕೊಡುಗೆ ಕೊಟ್ಟಾಗೆ ಆಗ್ತದೆ. ಯಾಕೆಂದರೆ ಒಂದು ಯೂನಿಟ್ ತಯಾರು ಮಾಡಬೇಕು ಎಷ್ಟೋ, ಈಗ ನೀವು ಕೇಳಿರ್ಬೋದು, ಕಲ್ಲಿದ್ದಲು ಇಡಿಸಬೇಕು ಅಥವಾ ಇದು ಏನು ಬೇರೆ ಬೇರೆ ಇದರಲ್ಲಿ ಎಲ್ಲ ಖರ್ಚು ಮಾಡ್ತಾರೆ, ಅದು ವಾತಾವರಣಕ್ಕೆ ಪೊಲ್ಯೂಷನ್ ಆಗ್ತದೆ. ಅದೇ ಸೋಲಾರ್ ಪ್ರಾಡಕ್ಟ್ ಯೂಸ್ ಮಾಡಿದ್ರೆ ವಾತಾವರಣಕ್ಕೆ ಪರಿಸರ ಸಹ್ಯವಾಗಿ ಏನು ತೊಂದರೆ ಇಲ್ಲ, ಬಳಸಲಿಕ್ಕೆ ಆಗುತ್ತೆ. ಹೌದು, ಇದೊಂದು ಪರಿಸರ ಸ್ನೇಹಿ ಪ್ರಾಡಕ್ಟ್ ಅಂತ ಹೇಳ್ಬೋದು ಸೋಲಾರ್ ಪ್ರಾಡಕ್ಟ್. ಎಸ್ ಸೋಲಾರ್ ವಿಚಾರಕ್ಕೆ ಬರುವಾಗ ಇವತ್ತಿನ ಸಂದರ್ಭದಲ್ಲಿ ಒಂದಷ್ಟು ಇದರ ಬಗ್ಗೆ ಜನಪ್ರಿಯತೆಗಳು ಉಂಟು. ನೀವು ಏನನ್ನು ಹೇಳಲಿಕ್ಕೆ ಬಯಸ್ತೀರಿ? ಆ ನಂತರ ಅಂದರೆ ಗ್ರಾಹಕರಿಗೆ ನಿಮ್ಮ ಒಂದು ಟಿಪ್ಸ್ ಸೋಲಾರ್ನ ಈ ಬಳಕೆಯ ಸಂದರ್ಭದಲ್ಲಿ. ಆನಂತರ ನನಗೆ ಒಂದಷ್ಟು ನಿಮ್ಮ ಹಿನ್ನೆಲೆಗಳ ಬಗ್ಗೆ ಮಾತಾಡಲಿಕ್ಕೆ ಉಂಟು, ಸಕ್ಸಸ್ ಬಗ್ಗೆ. ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ರೀತಿ ಪ್ರಾಡಕ್ಟನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂತ. ಸೋಲಾರ್ಗೆ ನೋಡಿ, ನಿಮಗೆ ಫಸ್ಟ್ ಆಫ್ಗೆ ನಾನು ಹೇಳೋದಾದ್ರೆ ಬಿಸಿನೀರು ಮಾಡಲಿಕ್ಕೆ, ಬಿಸಿನೀರು ಸ್ನಾನ ಎಲ್ಲರಿಗೂ ಜಾಸ್ತಿ ಮಂಗಳೂರಲ್ಲಿ ಸೆಕೆ ಉಂಟು ಅಂತ ಹೇಳ್ತಾರೆ, ಆದರೆ ಸೆಕೆಯ ಟೈಮಲ್ಲಿ ಕೂಡ ಕೆಲವರಿಗೆ ಬಿಸಿನೀರೇ ಬೇಕು ಸ್ನಾನ ಮಾಡಲಿಕ್ಕೆ. ಮಳೆಗಾಲದಂತೆ ಹೆಚ್ಚಾಗಿ ಬಿಸಿನೀರು ಸ್ನಾನ ಮಾಡ್ತಾರೆ ಮಂಗಳೂರಿನವರು. ಆದರೆ ನಾನು ಹೇಳೋದು ಸೋಲಾರ್ ವಾಟರ್ ಹೀಟರ್ ಯೂಸ್ ಮಾಡಿದರೆ ಒಳ್ಳೆಯದು, ಯಾವುದೇ ಕಂಪನಿದು ಮಾಡಲಿ ನನಗೆ ಪ್ರಾಬ್ಲಮ್. ನಮ್ಮಲ್ಲಿ ಈಗ ನಮ್ಮ ರಾಜ್ಯದಲ್ಲಿ ನಿಜವಾಗಿ ನಮ್ಮ ರಾಜ್ಯ ಅದರಲ್ಲಿ ತುಂಬ ಮುಂದುವರಿದೆ. ನಮ್ಮ ಸೋಲಾರ್ ಹಬ್ ಅಂತ ಹೇಳ್ತಾರೆ ನಮ್ಮ ಕರ್ನಾಟಕ. ಬೆಂಗಳೂರಲ್ಲಿ ಒಂದು 250 ಕಂಪನಿಗಳು ಪ್ರೊಡಕ್ಷನ್ ಮಾಡ್ತಾವೆ ಸೋಲಾರ್ ವಾಟರ್ ಹೀಟರ್ ಇರ್ಬೋದು ಅಥವಾ ಲೈಟಿಂಗ್ ಇದನ್ನು. ಸೊ ನಾವು ಈಗ ಇದನ್ನು ನೋಡುವಾಗ ವಾಟರ್ ಹೀಟರನ್ನು ನಾವು ಹೆಚ್ಚು ಬಳಸಿದರೆ ನಮ್ಮ ಹಣ ಕೂಡ ಉಳಿತಾಯ ಆಗ್ತದೆ. ಖಂಡಿತ ಪರಿಸರಕ್ಕೆ ಕೂಡ ಒಂದು ಕೊಡುಗೆ ಆಗುತ್ತೆ ಸರ್. ಈಗ ನಿಮ್ಮ ವಿನ್ಸಮ್ ಪ್ರಾಡಕ್ಟ್ ಅನ್ನು ನೀವೀಗೆಲ್ಲ ಹೇಳಿದ್ರಿ, ಈ ರೀತಿಯ ಸೋಲಾರ್ ಹೀಟರ್ ಇರ್ಬೋದು ಅಥವಾ ಸೋಲಾರ್ ಲೈಟಿಂಗ್ ಇರ್ಬೋದು ಅಥವಾ ಹೀಟ್ ಪಂಪ್ ಇರ್ಬೋದು, ಗ್ಯಾಸ್ ಗೀಸರ್, ಎಲ್ಲಿ ನಿಮ್ಮ ಉತ್ಪಾದನಾ ಘಟಕ ಇರುವಂಥದ್ದು ಎಲ್ಲಿ? ಈಗ ನಮ್ಮದು ಈ ನಮ್ಮ ಬ್ರ್ಯಾಂಡ್ ಈಗ ನಾವು ಮಾಡಿ ತುಂಬ ವರ್ಷ ಆಯಿತು. ನಾವು ಫಸ್ಟಿಗೆ ಬೇರೆ ಕಂಪನಿದು ಇದೆಲ್ಲ ಮಾಡ್ತಿದ್ದೇವೆ, ಡಿಸ್ಟ್ರಿಬ್ಯೂಷನ್ ಇತ್ತು. ಹೌದೌದು. ಆಗ ನಮಗೆ ಒಂದು ಇದಾಯಿತು, ನಮ್ಮದೇ ಬ್ರ್ಯಾಂಡ್ ಯಾಕೆ ಸ್ಟಾರ್ಟ್ ಮಾಡಬಾರ್ದು ಅಂತ. ಸೊ 1995ರಲ್ಲಿ ಆರಂಭಿಸ್ತೀರಿ? ಆಗ ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದು, ಬ್ರ್ಯಾಂಡಿಂಗ್ ಮತ್ತೆ ಮಾಡಿದ್ವಿ 2010ರಲ್ಲಿ ನಾವು ಸ್ಟಾರ್ಟ್ ಮಾಡಿದ್ದೇವೆ ವಿನ್ಸಮ್ ಬ್ರ್ಯಾಂಡ್. ಸೊ 1995ರಿಂದ ನೀವು ಸೋಲಾರ್ ಬಿಸ್ನೆಸ್ ಅಲ್ಲಿ ತೊಡಗಿಸಿಕೊಂಡವರು? ಹೌದೌದು. ಸ್ಟಾರ್ಟಿಂಗ್ ನಾವು ಬೇರೆ ಬಿಸ್ನೆಸ್ ಇತ್ತು, ಆ ನಂತರ ಈ ಬಿಸ್ನೆಸ್ಗೆ ಶಿಫ್ಟ್ ಆದೆವು. ಸ್ಟಾರ್ಟಿಂಗ್ಗೆ ತೀರಾ ಆರಂಭದಲ್ಲಿ ಹೇಳಬೇಕಿದ್ದರೆ ಸರ್ಕಾರಿ ನೌಕರರಾಗಿದ್ದರು, ಉದ್ಯೋಗದಲ್ಲಿ ಇದ್ರಿ. ಆ ಸರ್ಕಾರಿ ಉದ್ಯೋಗವನ್ನು PWD ಡಿಪಾರ್ಟ್ಮೆಂಟ್ನ ಉದ್ಯೋಗವನ್ನು ತೊರೆದು ಅದರಿಂದ ಹೊರಬಂದು ಸ್ವತಂತ್ರವಾಗಿ ಒಂದು ಉದ್ಯಮವನ್ನು ಕಟ್ಟಿಕೊಂಡದ್ದು. ಸರ್, ಭಾರಿ ಒಂದು ಕುತೂಹಲ. ಸಾಮಾನ್ಯವಾಗಿ ಸರ್ಕಾರಿ ನೌಕರಿಯಲ್ಲಿ ಇರುವವನು ಇದೇ ತುಂಬ ಆರಾಮದಾಯಕ ಅಂತ ನಂಬಿಕೊಂಡು ಬದುಕಿಕೊಂಡು ಇರ್ತಾರೆ. ನೀವು ಅಂಥದ್ರಲ್ಲಿ ಒಂದು ಸ್ವತಂತ್ರ ಉದ್ಯಮ ಮಾಡಲಿಕ್ಕೆ ಸರ್ಕಾರಿ ಸೇವೆಗೆ ರಾಜೀನಾಮೆ ಕೊಟ್ಟು ಬಂದು ಮಾಡಿದ್ರಲ್ಲ, ಯಾವ ಕಾರಣಕ್ಕೆ ಅಂತಂದು? ನನಗೆ ಒಂದು ಸ್ಟಾರ್ಟಿಂಗಲ್ಲಿ ನನಗೆ ಒಂದು ಸ್ವಂತ ಏನಾದರೂ ಮಾಡಬೇಕು, ಸಾಧ್ಯತೆ ಮಾಡಬೇಕು ಅಂತ ಹಠ ಇತ್ತು ನನಗೆ. ಆ್ಯಕ್ಚುಲಿ ನಾನು 1997ರಲ್ಲಿ ಸರ್ಕಾರಿ ಕೆಲಸಕ್ಕೆ ಜಾಯ್ನ್ ಆಗಿದ್ದೆ, PW ಇಲ್ಲಿ ಮಂಗಳೂರಲ್ಲಿ. 7 years ಸರ್ವಿಸ್ ಮಾಡಿದೆ. ಸೊ ನನಗೇನಾಯ್ತು ಅಂದರೆ, ನಾವು ಏನಾದರೂ ಒಂದು ಸಾಧನೆ ಮಾಡಬೇಕು, ಸ್ವಂತ ಮಾಡಬೇಕು. ನಾವು ಇನ್ನೊಬ್ಬರ ಕೆಳಗಡೆ ಕೆಲಸ ಮಾಡೋ ಅಥವಾ ಇದು ಮಾಡೋದಕ್ಕಿಂತ ನಾವು ಸ್ವಂತ ಬೆಳಿಬೇಕು, ಮತ್ತು ನಾವೊಂದು ಇಷ್ಟು ಜನರಿಗೆ ಕೆಲಸ ಕೊಡಬೇಕು ನಮ್ಮ ಕನಸು ಬಂತು. ಒಂದು ಆಸೆ ಇತ್ತು ನನಗೆ, ಸ್ವಂತ ಏನಾದರೂ ಮಾಡಬೇಕು ಅಂತೇಳಿ. ಆ ಒಂದು ನಿರ್ಧಾರ ಮಾಡಿ, ಅದು ಏನೋ ಗೊತ್ತಿಲ್ಲ, 1993ಯಲ್ಲಿ ನಾನು ಗೌರ್ಮೆಂಟ್ ಜಾಬಿಗೆ ಪರ್ಮನೆಂಟ್ ಆಗಿತ್ತಲ್ಲಿ ನನಗೆ. ರಿಸೈನ್ ಕೊಟ್ಟು ಏನೋ ಒಂದು ಮಾಡ್ತಾಯಿದ್ವು. ಆ ನಂತರ
ಒಂದು 95 ನಮ್ಮದೇ ಒಂದು ಫರ್ಮ್ ಸ್ಟಾರ್ಟ್ ಮಾಡಿ, ಫಸ್ಟಿಗೆ ಬೇರೆ ಬಿಸ್ನೆಸ್ ಇತ್ತು ನಮ್ದು, ಫೈನಾನ್ಸ್ ಮತ್ತು ಸ್ಟಾರ್ಟ್ ಮಾಡಿದ್ವು, ಆನಂತರ ಟೆಕ್ಸ್ಟೈಲ್ ಸ್ಟಾರ್ಟ್ ಮಾಡಿದ್ವು, ಆನಂತರ ಈ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ವಿ, ಅಪ್ಲಯನ್ಸ್ ಅಂದರೆ ಸೋಲಾರ್ ವಾಟರ್ ಹೀಟ್ರ್, ಆನಂತರ ಗ್ಯಾಸ್ ವಾಟರ್ ಹೀಟ್ರ್, ಆನಂತರ ಇದು ಸೋಲಾರ್ ಲೈಟಿಂಗ್, ಹೀಟ್ ಪಂಪ್ ಎಲ್ಲ ಮತ್ತೆ ನಾವು ಸ್ಟಾರ್ಟ್ ಮಾಡಿದ್ದು. ಸೊ ನಮಗೆ ಒಂದು ಅದೇ ಏನಂದರೆ ಸ್ವಂತ ಮಾಡಬೇಕು ಅಂತ ಆಸೆ ಇತ್ತು. ಇದು ಅದರಲ್ಲಿ ಯಶಸ್ವಿ ಆದ್ರಿ? ಯಶಸ್ವಿ ತುಂಬ ಕಷ್ಟಪಟ್ಟು ಮುಗಿಸಬೇಕಾಗಿದೆ. ಇಟ್ಸ್ ವೆರಿ ಇಂಪಾರ್ಟೆಂಟ್. ನಾನು ಕೇಳುವಂಥದ್ದು 25 ವರ್ಷ ಯಶಸ್ವಿಯಾಗಿ ಮುನ್ನಡೀತಾ ಉಂಟು ವಿನ್ಸಮ್ ಬ್ರಾಂಡ್. ಏನು ಯಶಸ್ವಿ ಕಾರಣ? ಯಶಸ್ವಿ ನಮ್ಗೆ ಮುಖ್ಯವಾಗಿ ನಮ್ಮ ಪ್ರಯತ್ನ ಸರ್, ಪರಿಶ್ರಮ. ಪ್ರಯತ್ನ ಮತ್ತು ಪರಿಶ್ರಮ ಮಾಡಿದ ನಂತರ ಮತ್ತೆ ಪ್ರತಿಫಲ ಸಿಗುವಂಥದ್ದು. ಸೊ ಇದನ್ನು ಮೂರನ್ನು ನಾವು ಕರೆಕ್ಟ್ ಮಾಡಬೇಕು. ನಾವು ಇವತ್ತು ಎಷ್ಟೋ ಮಂದಿ, ನಾನು ಕೂಡ ಬಿಸ್ನೆಸ್ ಮಾಡಬೇಕು ಅಂತ ತುಂಬ ಮಂದಿ ಬರ್ತಾರೆ, ಆದರೆ ಅದರಲ್ಲಿ ಪ್ರಯತ್ನ ಇರೋದಿಲ್ಲ, ಪರಿಶ್ರಮ ಇರೋದಿಲ್ಲ, ಆದ್ದರಿಂದ ಪ್ರತಿಫಲ ಸಿಗುವುದಿಲ್ಲ. ಈ ಎರಡನ್ನು ಇಟ್ಟುಕೊಂಡ್ರೆ ಪ್ರಯತ್ನ ಮತ್ತು ಪರಿಶ್ರಮ, ನಿಷ್ಠೆ, ಪ್ರಾಮಾಣಿಕತೆ, ಒಳ್ಳೆಯ ಸೇವೆ, ನಾವು ಏನು ಮಾಡ್ತೇವೆ ಮುಖ್ಯ ಅಲ್ಲ. ನಾನು ಬೇಕಾದ್ರೆ ತರಕಾರಿ ಮಾಡಲಿಕ್ಕೂ ರೆಡಿ ಇದ್ದೇನೆ, ಬಟ್ ಅದರಲ್ಲಿ ನಾವು ನಿಷ್ಠೆ ಇರಬೇಕು, ಮತ್ತೆ ಪ್ರಾಮಾಣಿಕ ಪ್ರಯತ್ನ, ಪರಿಶ್ರಮ. ಇದನ್ನು ನಾವು ಒಂದು ಗ್ರಾಹಕರಿಗೆ ನಾವು ಒಂದು ವಸ್ತು ಕೊಟ್ಟಾಗ ಆ ವಸ್ತು ಕೊಟ್ಟ ನಂತರ ಅದಕ್ಕೆ ಒಂದು ಒಳ್ಳೆ ಸರ್ವಿಸ್ ಕೊಡುವಂಥದ್ದು, ಮತ್ತೆ ಅದರ ಗುಣಮಟ್ಟ ಮತ್ತೆ ಬೆಲೆ ಎಲ್ಲವನ್ನು ನಾವು ನೋಡ್ಕೊಳ್ಬೇಕು. ನಾವು ಇವತ್ತು ಒಂದು ಪ್ರಾಡಕ್ಟ್ ಅನ್ನು ಮಾರಿ ಗುಡ್ ಬೈ ಅಂತ ಹೇಳಿ ಹೋಗುವಂಥದ್ದಲ್ಲ. ಎಲ್ಲ ಹೊಸತಾಗಿ ಏನು ಉದ್ಯಮಕ್ಕೆ ಪ್ರವೇಶ ಮಾಡುವವರಿಗೆ ಇದೊಂದು ಒಳ್ಳೆಯ ಟಿಪ್ಸ್. ಎಸ್, ಪರಿಶ್ರಮದ ಬಗ್ಗೆ ಮಾತಾಡಿದ್ರಿ ನೀವು. ನಾನು ಕೇಳಿದ್ದೇನೆ, ನಿಮ್ಮ ಬದುಕೇ ಒಂದು ಭಾರಿ ದೊಡ್ಡ ಪರಿಶ್ರಮ ಅಂತ. ಎಲ್ಲ ಬಹುತೇಕ ವಿದ್ಯಾಭ್ಯಾಸವನ್ನು ನೀವು ರಾತ್ರಿ ಶಾಲೆಯಲ್ಲಿ ಓದಿದಿರಿ ಅಂತ. ಎಸ್, ಅದೊಂದು ಮಾತನ್ನು ಹೇಳಿ ನಮ್ಮ ಮಾತುಕತೆಯನ್ನು ನಾವು ಸಮಾಪನ ಮಾಡುವ. ಎಸ್, ಎಜುಕೇಷನ್ ಅಂದರೆ ನಂದು ಸೂರಿಗೆ ಬಾರಿ ಕಷ್ಟ ಆಗಿತ್ತು. ಅಂದರೆ ನಂದು ವಾಮದ ಮೂಲ ಹುಟ್ಟಿದವರು ಬಂಟ್ವಾಳ ತಾಲೂಕಿನ ವಾಮದ ಪದವು, ಕೃಷಿಕರ ಮನೆ. ಹೌದು. 6ನೇ ಕ್ಲಾಸಲ್ಲಿ ಕಲಿತ ಸರ್ಕಾರಿ ಶಾಲೆಯಲ್ಲಿ ಹಳ್ಳಿಯಲ್ಲಿ 6ನೇ ಕ್ಲಾಸಲ್ಲಿ ಕಲಿತರು. ನಮ್ಮ ತಾಯೆಲ್ಲ ತೀರ್ಕೊಂಡ್ರು, ತಂದೆ ಕೂಡ ಇದ ಪ್ರಾಬ್ಲಮ್ ಆಯಿತು. ಸೊ ಎಜುಕೇಷನ್ ಕಟ್ಟಾಯಿತು, ನಂದು 6ನೇ ಕ್ಲಾಸಲ್ಲೇ ಕಟ್ಟಾಯಿತು. ಆನಂತರ 6 ವರ್ಷ ನಾನು ಕಲೀಲಿಲ್ಲ, ಓಕೆ, ಸ್ಕೂಲ್ ಕಂಪ್ಲೀಟ್ ನಿಲ್ಲಿಸಿದ್ವಿ. ಅಂದರೆ ನಮಗೆ ಬ್ಯಾಕ್ಗ್ರೌಂಡ್ ನಮ್ಮ ಸ್ವಲ್ಪ ಬಡತನದ ಹಳ್ಳಿಯಲ್ಲಿ ತುಂಬ ಬಡತನದಲ್ಲಿ, ಆಗ ನಮಗೆ ಎಜುಕೇಷನ್ ಮುಂದುವರಿಸಲಿಕ್ಕೆ ಕಷ್ಟ ಆಯಿತು. ಸೊ 5-6 ವರ್ಷ ಹೀಗೆ ಅಲ್ಲಿ ಇಲ್ಲೆಲ್ಲ ಕೆಲಸ ಮಾಡಿ, ಆನಂತರ ನನಗೆ ಯಾಕೆ ಕಲಿಬಾರ್ದು, ನಾನೊಂದು ಮಹಾರಾಷ್ಟ್ರ ಕೊಲ್ಲಾಪುರದಲ್ಲಿ ಒಂದು ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಿದ್ದೆ. ಅಲ್ಲಿ ನನಗೆ ಒಂದು ಚೇಂಜ್ ಆಯಿತು. ನನಗೆ ಆಗ ಅವರು ಇನ್ನೂ ತಲೆಯಲ್ಲಿ ಯೋಚನೆ ಆಯಿತು, ನಾನು ಯಾಕೆ SSLC ಪಾಸ್ ಆಗಬಾರ್ದು, ನಾನು 6ನೇ ಕ್ಲಾಸ್ ಕಲ್ತಿದ್ದು, ನನಗೆ ಕಮ್ಮಿ ಸಂಬಳ ಕೊಡ್ತಾರೆ, ಅದಕ್ಕೆ ನನಗೆ ಕೂಡ SSLC ಪಾಸ್ ಮಾಡಬೇಕು ಅಂತ ಆಸೆ ಆಯಿತು. ಸೊ ಆ ಕೆಲಸ ಬಿಟ್ಟು ಊರಿಗೆ ಬಂದು ನಮ್ಮ ಒಂದು ರಿಲೇಟಿವ್ ಮನೆಯಲ್ಲಿ ಇದ್ಕೊಂಡು ರಾತ್ರಿ ಶಾಲೆಗೆ ಹೋಗಿ ಹೌದು 8th ಮಾಡಿದ್ದೆ. ಆನಂತರ SSLC ಪಾಸ್ ಆದೆ. ಆನಂತರ ನನಗೆ ಜಾಬ್ ಸಿಕ್ಕಿದ್ದು, PW ಅಲ್ಲಿ ಜಾಬ್ ಸಿಕ್ಕಿದ. ಆನಂತರ ಫಸ್ಟ್ PUC ಮಾಡಿದೆ ರಾತ್ರಿಯಲ್ಲಿ, ಸೆಕೆಂಡ್ PUC ಮಾಡಿದೆ, ಫಸ್ಟ್ ಇಯರ್ ಡಿಗ್ರಿ, ಸೆಕೆಂಡ್ ಇಯರ್ ಡಿಗ್ರಿ, ಹೀಗೆ ರಾತ್ರಿ ಹಗಲಲ್ಲಿ ಕೆಲಸ ಹೋಗೋದು, ರಾತ್ರಿ ಶಾಲೆ ಹೋಗೋದು, ಈ ಥರ ಕಷ್ಟಪಟ್ಟು ಕೆಲಸ ಮಾಡಿ ನಾನೊಂದು ಸರ್ಟಿಫಿಕೇಟ್ ತೆಗಿಬೇಕು ಎಂಬ ಕಷ್ಟದಿಂದ ಒಂದು ಪರಿಶ್ರಮ ಪಟ್ಟು 6ನೇ ತರಗತಿಗೆ ಏನು ಫಾರ್ಮಲ್ ಎಜುಕೇಷನ್ ಒಂದು ಹಂತದಲ್ಲಿ ಸ್ಟಾಪ್ ಆಗಿತ್ತು. ಮತ್ತೆ ಇದು ಅನಂತರ 10ನೇ ತರಗತಿ ಪಾಸ್ ಆಗಿದ್ರೆ ಸಂಬಳ ಜಾಸ್ತಿ ಆಗುತ್ತೆ ಅಂತ ಹೇಳುವಾಗ ಮತ್ತೆ 8ನೇ ತರಗತಿಗೆ ರಾತ್ರಿ ಶಾಲೆಗೆ ಸೇರಿ ಹೈಸ್ಕೂಲ್ ಮುಗಿಸ್ತಾರೆ, ಆನಂತರ PUC ಮುಗಿಸ್ತಾರೆ, ಡಿಗ್ರಿ ಮುಗಿಸ್ತಾರೆ. ಗ್ರೇಟ್ ಸರ್, ಅತ್ಯಂತ ಪರಿಶ್ರಮದ ಬದುಕು ಮತ್ತು ಉದ್ಯಮದ ಯಶಸ್ಸು ಏನು ವಿನ್ಸಮ್ ಇವತ್ತು ಇಷ್ಟರ ಮಟ್ಟಿಗೆ, ಇಷ್ಟು ದೊಡ್ಡ ಮಟ್ಟಿಗೆ ರಾಜ್ಯವ್ಯಾಪಿಯಾಗಿ ರಾಜ್ಯದ ಹೊರಗಡೆ ಕೂಡ ಯಶಸ್ಸು ಬಂದಿದ್ದರೆ ಅವರೇ ಅನುಭವದ ಪ್ರಕಾರ ಹೇಳಿರುವಂಥದ್ದು ಪರಿಶ್ರಮ. ಖಂಡಿತ ನಾನು ನಿಮಗೆ ಸಮಸ್ತ ವೀಕ್ಷಕರ ಪರವಾಗಿ ನಿಮ್ಮ ಅತ್ಯಂತ ಅದ್ಭುತ ಸಾಧನೆ. ನಾನು ಈ ಮಾತುಕತೆಯನ್ನು ಸಮಾಪನ ಮಾಡುವಾಗ ನೀವು ಒಂದು ಥ್ಯಾಂಕ್ಸ್ ಅಂತ ಈ ಲೋಕದಲ್ಲಿ ಹೇಳಬೇಕಂತ ಇದ್ದರೆ ಯಾರನ್ನು ನೆನಪಿಸ್ತೀರಿ ಸರ್? ಒಂದೇ ನಿಮಿಷ. ನನಗೆ ಸಪೋರ್ಟ್ ಮಾಡಿದವರು, ಮುಖ್ಯವಾಗಿ ನನ್ನನ್ನು ಹಳ್ಳಿಯಿಂದ ಇಲ್ಲಿ ಕರ್ಕೊಂಡು ಬಂದವರು ನನ್ನ ಚಿಕ್ಕಪ್ಪ ಚಂದ್ರಶೇಖರ್ ಅಂತೇಳಿ, ಅವರು ನನ್ನನ್ನು ಕರ್ಕೊಂಡು ಬಂದು ಫಸ್ಟ್ ನನಗೆ ಉದ್ಯೋಗ ಕೊಡಿಸಿದ್ದು. ಆನಂತರ ನನಗೆ ಬೆಳೀಲಿಕ್ಕೆ ಕಾರಣದವರು ಇನ್ನೊಬ್ಬರು ನನ್ನ ಫ್ರೆಂಡ್ ಜಗನ್ನಾಥ ಶೆಟ್ಟಿ ಅಂತೇಳಿ, ಅವರು ನನಗೆ ಸಪೋರ್ಟ್ ಮಾಡಿದವರು. ಆನಂತರ ಬಿಸ್ನೆಸ್ಸಲ್ಲಿ ನನಗೆ ಸಪೋರ್ಟ್ ಮಾಡಿದ್ರು ಅಬ್ದುಲ್ ಕಡ್ಕೊಳ್ಳು ಅಂತೇಳಿ ಒಬ್ಬರು ಮುಸ್ಲಿಂ ಬಾಂಧವರು. ಆನಂತರ ನನಗೆ ಎಜುಕೇಷನ್ಗೆ ಹೆಲ್ಪ್ ಮಾಡಿದವರು ಲೀನಾ ಫೆರ್ನಾಂಡಿಸ್ ಅಂತೇಳಿ, ಸೆಂಟ್ರಲ್ ಇದು ಪ್ರಿನ್ಸಿಪಾಲ್. ನನಗೆ ಆಗ ಫೀಸ್ ಕಟ್ಟಲಿಕ್ಕೆ ಹಣ ಇಲ್ಲ ಇತ್ತು, ಅವರ ಕೈಯಿಂದ ಹಣ ಕೊಟ್ಟು ಕಳಿಸಿ ನೀನು ಕಳಿ ಅಂತ ಹೇಳಿ. ಸೊ ಅಂದರೆ ಒಂದು ಕೆಲಸ ಮಾಡುವಾಗ ಮುಸ್ಲಿಮರು ಎಲ್ಲ ನಾವು ಜಾತಿಯನ್ನು ನೋಡಬಾರ್ದು. ನಮ್ಮ ಸೌಹಾರ್ದ ಬದುಕಿನ ಒಂದು ಬಾರಿ ದೊಡ್ಡ ಒಂದು ಪರಂಪರೆ, ಕೊಡುಗೆ ಕೂಡ. ಕುಟುಂಬದವರು, ಬಂಧು ಬಳಗ, ಇವತ್ತಿನ ಸಂದರ್ಭದಲ್ಲಿ ಉಮನಾಥ್ ಅವರ ಪರಿಶ್ರಮ
ಅವರ ಒಂದು ಬದ್ಧತೆ, ಅವರ ಆ ಒಂದು ಬದ್ಧತೆಯ ಸೇವೆ, ಇದು ಅವರನ್ನು ಇವತ್ತು ಒಬ್ಬ ದೊಡ್ಡ ಸೋಲಾರ್ ಇಂಡಸ್ಟ್ರಿ ಕ್ಷೇತ್ರದಲ್ಲಿ ಅವರೇ ಒಂದು ಸ್ವತಂತ್ರವಾಗಿ ಉದ್ದಿಮೆಯನ್ನು ಆರಂಭಿಸಿ ಅದನ್ನು ಒಂದು ಯಶಸ್ಸಿನ ಮೈಲಿಗಲ್ಲಿನಲ್ಲಿ ತಂದು ನಿಲ್ಲಿಸುವಲ್ಲಿ ಅವರ ಹಿಂದೆ ಇರುವಂಥ ಒಂದು ಪರಿಶ್ರಮದ ಬದುಕನ್ನು ನೀವು ನೋಡಿದರೆ ಬಹುಶಃ ಇದೇ ಹೊಸ ಕಾಲದ ಹೊಸತಾಗಿ ಉದ್ಯಮ ವ್ಯವಹಾರಕ್ಕೆ ಬರುವವರಿಗೆ ಒಂದು ಪ್ರೇರಣೆ ಆಗುತ್ತೆ. ಖಂಡಿತ ಸರ್. ಎಸ್, ನಾನು ಕಷ್ಟಪಟ್ಟರೆ ನಮಗೆ ಖಂಡಿತವಾಗಿ ಮೇಲೆ ಬರಲಿಕ್ಕೆ ಸಾಧ್ಯ ಉಂಟು. ನಾವು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಕೇವಲ ಒಂದು 3-4 ವರ್ಷದಲ್ಲಿ ನಾನು ಮೇಲೆ ಬರಬೇಕು, ಈಗ ದೊಡ್ಡ ಮನೆ ಕಟ್ಟಬೇಕು, ಕಾರ್ ತಗೊಳ್ಬೇಕು ಅಂತ ಆಗೋದಿಲ್ಲ. ನಾನು 25 ವರ್ಷ ಸರಿಸಲಿ 15 ವರ್ಷ ಬರೀ ದುಡಿದದ್ದೇ ಬಂದು, ಆನಂತರ ಇತ್ತೀಚೆಗೆ ನಾವು ಒಂದು ಸೆಟ್ ಆಗಿದ್ದೇವೆ. ಈಗ ನಮ್ಮಲ್ಲಿ ಸಾಧಾರಣ 35,000 ಗ್ರಾಹಕರಿದ್ದಾರೆ, 150 ಡೀಲರ್ಸ್ ನೆಟ್ವರ್ಕ್ ಇದ್ದಾರೆ. ನಮ್ಮ ಸಂಸ್ಥೆಯಲ್ಲಿ ಕೆಲವು ಜನ ಕೆಲಸ ಮಾಡ್ತಾರೆ. ಹೌದು, ಇದೊಂದು ನಮಗೆ ಕೊಟ್ಟಿದ್ದೀರಿ. ಎಸ್ ಸರ್, ನಾನು ವೀಕ್ಷಕರೇ, ಒಂದು ಅತ್ಯಂತ ಪರಿಶ್ರಮದ ಬದುಕು. ಎಸ್, ಆ ಪರಿಶ್ರಮಕ್ಕೆ ತಕ್ಕಂತೆ ಯಶಸ್ಸು ಕೂಡ ಅವರ ಬೆನ್ನ ಹಿಂದೆ ಬಂತು. ಎಸ್, ನಾನು ಈ ಒಂದು ಮಾತುಕತೆಯನ್ನು ಬಿಸ್ನೆಸ್ ಟಾಕ್ ಇಲ್ಲಿ ಸಮಾಪನ ಮಾಡೋ ಸಂದರ್ಭದಲ್ಲಿ ಉಮಾನಾಥ್ ಅವರಿಗೆ ಸಮಸ್ತ ವೀಕ್ಷಕರ ಪರವಾಗಿ ಅಭಿನಂದನೆಗಳನ್ನು ಮತ್ತು ಧನ್ಯವಾದಗಳನ್ನು ಸರ್. ಸೊ ನಿಮಗೂ ಕೂಡ ನಾನು ಮುಖ್ಯವಾಗಿ V4 ನ್ಯೂಸ್ ಮತ್ತು ಇದರ ಮುಖ್ಯಸ್ಥರು ಲಕ್ಷ್ಮಣ್ ಕುಂದರ್ ಅವರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ನಮ್ಮೆಲ್ಲ ಗ್ರಾಹಕರಿಗೆ ಮತ್ತು ವೀಕ್ಷಕರಿಗೂ ಕೂಡ ನಾನು ಧನ್ಯವಾದ ಅರ್ಪಿಸ್ತೇನೆ. ಎಸ್, ಬಿಸ್ನೆಸ್ ಟಾಕ್ ಇದು ವ್ಯವಹಾರದ ವಹಿವಾಟಿನ ಮಾತು ಇಲ್ಲಿ ಸಮಾಪನ ಮಾಡ್ತಾ ಇದ್ದೇನೆ. ಧನ್ಯವಾದಗಳು.